ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ನೋಡಿ ಮುರಳೀಧರ ಕೃಷ್ಣ ಅಂತೆ, ಬಾಲಮುರಳಿ ಕೃಷ್ಣ ಅಲಂಕಾರ ಅಂತೆ. ನೋಡ್ಕೋತಾ ಬನ್ನಿ, ತುಂಬ ಚೆನ್ನಾಗಿತ್ತು. ಆನಂತರ ನಿನ್ನೆ ಅಲಂಕಾರ ಕೂಡ ಹಾಕ್ತಾ ಇದ್ದೀನಿ ನಾನು. ಕೊಳಲು ಹಿಡ್ಕೊಂಡು ಕೂತಂತ ಕೃಷ್ಣ ಇವತ್ತಿದ್ದು. ಏನಿದ್ರು ಎರಡು ಕಣ್ಣು ಸಾಲದು ಅವನ್ನ ನೋಡಲಿಕ್ಕೆ, ಅಷ್ಟು ಖುಷಿಯಾಗತ್ತೆ. ಈ ಅಲಂಕಾರನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ನಿನ್ನೆ ಅರ್ಜುನ ಪೂಜಿತ ಕೃಷ್ಣ ಅಂತ ಏನೋ ಸಮಥಿಂಗ್ ಹಾಗೇನೆ ಪಕ್ಕದಲ್ಲಿ ಅರ್ಜುನನ ಕೂರಿಸಿದ್ದಾರೆ, ನೋಡ್ಬೋದು. ನಿನ್ನೆ ಪೂಜೆಗಳನ್ನೆಲ್ಲ ನೋಡ್ತಾ ಬನ್ನಿ. ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಈ ವಿಡಿಯೋಗಳನ್ನು. ಯಾರು ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಅದನ್ನ ಮಾಡಿ ನೋಡಿ. ದಿನ ಕೃಷ್ಣನ ಅಲಂಕಾರ ಹಾಕ್ತಾ ಇರ್ತೀನಿ, ನೋಡ್ಬೋದು ನೀವು ಅದರಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೆಸಿಪಿನ ತಗೊಂಬಂದಿದ್ದೀನಿ. 2 ಬ್ರೇಕ್ಫಾಸ್ಟ್ ಈಸಿಯಾಗಿ ಮಾಡುವಂಥ ರೆಸಿಪೀಸ್, ಹೆಲ್ದಿ ರೆಸಿಪೀಸ್ ಅಂತಲೇ ಹೇಳ್ಬೋದು. ನೋಡಿ, ರಾಗಿ ರೊಟ್ಟಿ. ನಮಗೆ ಹಾಸನದಲ್ಲಿ ನಾವಿದ್ದಾಗ ಶಕುಂತಲಮ್ಮ ಅಂತ ಒಬ್ಬರು ಇದ್ದರು, ಅವ್ರು ನನಗಿದ್ದ ಫಸ್ಟ್ ಟೈಮ್ ತಿನ್ನಿಸಿದ್ದು. ಈ ಮೂಲಂಗಿನ ಸಿಪ್ಪೆ ತೆಗೆದು ನೀಟಾಗಿ ತುರ್ಕೊಳ್ಳಿ. ಅದನ್ನ ನಾನು ತಂದಿದ್ದು ಸ್ವಲ್ಪ ದಿನ ಆಗಿತ್ತು, ಮಾಡಬೇಕು ಅಂತ ತಗೊಂಬಂದಿದ್ದೆ, ಮಾಡಲಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ನೋಡ್ಬೋದು. ಇದರಿಂದ ರಾಗಿ ಹಿಟ್ಟು ಹಾಕಿ ರೊಟ್ಟಿ ಮಾಡೋಣ. ತುಂಬಾ ಚೆನ್ನಾಗಾಗತ್ತೆ ಇದು. ಏನು ಗೊತ್ತಾ, ಫುಲ್ ಥರ ಫಿಲ್ಲಿಂಗ್. ಬೆಳಗ್ಗೆ ತಿಂದರೆ ಮಧ್ಯಾಹ್ನ ತನಕ ಆ ಕಡೆ ಈ ಕಡೆ ಅಲ್ಲಾಡಲ್ಲ, ಅಷ್ಟು ಚೆನ್ನಾಗಾಗತ್ತೆ ಇದು. ನೋಡಿ, ಇದನ್ನ ತುರ್ಕೊಂಡು ಫಸ್ಟಿಗೆ ಅದಕ್ಕೆ ಉಪ್ಪು ಹಾಕಿ, ಆವಾಗ ಅದು ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ಎದುರು ನೀರು ಹಾಕಲಿಕ್ಕೆ ಇಲ್ಲ, ಬರೀ ರಾಗಿ ಹಿಟ್ಟು ಮಾತ್ರ ಹಾಕುವಂಥದ್ದು. ಈ ಮಕ್ಕಳೇನು ಗೊತ್ತಾ, ಮೂಲಂಗಿ ಅಂದರೆ ಮೂಗು ಮುರಿತಾರೆ. ನಮ್ಮ ಮನೆಯಲ್ಲೆಲ್ಲ ಮೂಲಂಗಿ ಅಂದರೆ ಯಾರಿಗೂ ಆಗೋದಿಲ್ಲ. ಈ ಥರ ಮಾಡಿಕೊಟ್ರೆ ಅದಕ್ಕೆ ಮೂಲಂಗಿ ಹಾಕಿದ್ದು ಅಂತಲೇ ಗೊತ್ತಾಗಲ್ಲ. ನೋಡಿ, ಅದಕ್ಕೆ ಆನಂತರ ನೋಡಿ, ನಾವು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಇದು ತೆಂಗಿನ ತುರಿ, ಶುಂಠಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಿ. ಇದಕ್ಕೆ ನೀವು ತಿನ್ನೋರಾದರೆ ಚಿಕ್ಕದಾಗಿ ಹೆಚ್ಚಿ ಈರುಳ್ಳಿನೂ ಹಾಕ್ಬೋದು. ಹಾಕಲೇಬೇಕು ಅಂತ ಹೇಳಿಲ್ಲ. ಇದಕ್ಕೆ ಸ್ವಲ್ಪ ಖಾರ ಮಾತ್ರ, ಒಂದು ಕಾಯಿ ಮೆಣಸು ಮಾತ್ರ 1-2 ಜಾಸ್ತಿ ಹಾಕಿ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನೀವು ನೋಡ್ಬೋದು. ಇದಕ್ಕೆ ಎಷ್ಟು ಹಿಡಿಸುತ್ತಾ ನೋಡಿಕೊಂಡು ನಾವು ಹಿಟ್ಟು ಹಾಕಬೇಕು. ನಾನು ಒಂದೊಂದು 300 ಗ್ರಾಮ್ ಅಷ್ಟೇ ಇತ್ತು, ನನಗೊಂದು ಕಾಲಿಂದ ಅದು 300 ಗ್ರಾಮ್ ಅಷ್ಟೇ ಹಿಟ್ಟು ಹಿಡಿಸಿದೆ. ಎಕ್ಸ್ಟ್ರಾ ಎದುರು ನೀರು ಹಾಕಲಿಕ್ಕೆ ಅಂತೂ ಹೋಗಬೇಡಿ. ನೋಡ್ಕೊಂಡು ಹಾಕಿ. ಮೂಲಂಗಿಯಲ್ಲಿ ಎಷ್ಟು ನೀರಿನ ಅಂಶ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಂಗರ್ ಮಿಲ್ಲೆಟ್ ಅಂತಾರೆ, ರಾಗಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇದು. ಹೊಟ್ಟೆ ಉರಿ ಬರುತ್ತೆ ನೋಡಿ, ಅವರಿಗೂ ಇದೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಈ ವಿಡಿಯೋ ರೆಕಾರ್ಡಿಂಗ್ ಮಾಡೋಷ್ಟೊತ್ತಲ್ಲಿ ಗುಜರಾತಲ್ಲಿ ಏರೋಪ್ಲೇನ್ ಕ್ರ್ಯಾಶ್ ಆಗಿದೆ. ನೋಡಿ ತುಂಬಾ ಬೇಜಾರಾಯಿತು. ಏನಾಯಿತೋ ಏನೋ ಪಾಪ, 240 ಜನ ತೀರ್ಕೊಂಡು ಹೋಗಿದ್ದಾರಂತೆ ನ್ಯೂಸಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಈಗ ರೆಸಿಪಿ ಹತ್ರ ಬರೋಣ. ಅದನ್ನ ನೀಟಾಗಿ ಕಲಸಿಟ್ಟು ಒಂದು ಅರ್ಧ ಗಂಟೆ ಬಿಡಿ. ರಾಗಿ ಹಿಟ್ಟು ನೀಟಾಗಿ ಅದು ನೀರನ್ನು ಎಳ್ಕೊಳ್ಳಿ. ಬೇಕಂದ್ರೆ ಕೆಲವೊಂದು ಆಮೇಲೆ ನೀರು ಬಿಡ್ತು ಅಂತಂದಾಗ ಅದಕ್ಕೆ ಸ್ವಲ್ಪ ಪುನಃ ಹಿಟ್ಟು ಹಾಕ್ಕೊಳ್ಳಿ. ನೋಡಿ, ಇದನ್ನೊಂದು ಬಾಳೆ ಎಲೆ ಅಥವಾ ನಿಮ್ಮ ಹತ್ರ ಹೋಳಿಗೆ ಶೀಟಿ ಏನಾದರೂ ಇರುತ್ತಲ್ವ, ಅದರಲ್ಲಿ ನೀಟಾಗಿ ತಟ್ಕೊಳ್ಳಿ. ನಾನು ಒಂದು ಆಗಿತ್ತೆ ಆ್ಯಕ್ಚುಲಿ, ಬೆಳಗ್ಗೆ ಸ್ವಲ್ಪ ಹರಿಬರಿ ಆಗುತ್ತೆ. ನೀಟಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ. ನಮಗೆ ಅಷ್ಟು ತೆಳ್ಳಗೆ ಬೇಡ ತುಂಬ. ಆವಾಗ ನಾ ಮಾಡ್ದೆ ಅವತ್ತು 3-4 ದಿವಸ ಆಯಿತು ಮಾಡಿ. ಬಿಸಿಲಿತ್ತು, ತುಂಬ ನೀರು ಕುಡಿಸುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೆ. ಮಗನೂ ಅಲ್ಲೇ ಇದ್ದಾನೆ, ಅವನಿಗೆ ಆಫೀಸಿಗೆ ಹೋಗಲಿಕ್ಕೆ ಲೇಟ್ ಆಯಿತು, ತಿಂಡಿ ಆಗಬೇಕಿತ್ತು. ನೋಡಿ, ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ ಈ ಥರ. ಆವಾಗ ಅದು ಆಟೋಮೆಟಿಕ್ಕಾಗಿ ತೆಗಿಲಿಕ್ಕೆ ಬರುತ್ತೆ. ಈ ಬಾಳೆ ಎಲೆಯಲ್ಲಿ ಮಾಡೋದಾದರೆ ನೀವು ಅದಕ್ಕೆ ಎಣ್ಣೆ ಪಸೆ ಹಾಕುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಹಾಕಿದ ನಂತರ ಸ್ವಲ್ಪ ನೀರು, ಯಾಕಂದರೆ ಎರಡೂ ಹಸಿ, ರಾಗಿ ಹಿಟ್ಟು ಹಸಿ, ತರಕಾರಿನೂ ಹಸಿ ಆದ ಕಾರಣ ಸ್ವಲ್ಪ ನೀರಿನ ಅಂಶ, ಸ್ವಲ್ಪ ಎಣ್ಣೆ, ಅರ್ಧ ಚಮಚೆಯಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತುಪ್ಪದ ಜೊತೆ ತಿನ್ನಿ, ಇದು ತುಂಬ ಇಂಪಾರ್ಟೆಂಟ್. ಇದು ತುಂಬಾ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೀವು ಕಾಣ್ಬೋದು.
ಆಮೇಲೆ ಅಡಿಮೇಲು ಮಾಡಿ ಇನ್ನೊಂದು ಸಲ ಬೇಯಿಸ್ಕೊಳ್ಳಿ. ಬೆಂದಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ಯಾಕಂದರೆ ಜಾಸ್ತಿ ದೊಡ್ಡದು ಮಾಡಿದರೆ ಅಥವಾ ಚಿಕ್ಕದು ಮಾಡಿದ್ರೆ ನೀಟಾಗಿ ಬೇಯಲ್ಲ. ಚಿಕ್ಕದು ಮಾಡಿದರೆ ಒಡೆದೋಗೋ ಚಾನ್ಸ್ ಇರುತ್ತೆ ರೊಟ್ಟಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಆದರೂ ಬೇಯಿಸ್ಬೇಕು. 10 ನಿಮಿಷ 5 ನಿಮಿಷ ಆದರೂ ಬೇಯಿಸ್ಬೇಕು. ಅದನ್ನ ಟೈಮ್ ಅಷ್ಟು ನೀಟಾಗಿ ನೋಡ್ಕೊಳ್ಳಲ್ಲ, ಗೊತ್ತಾಗುತ್ತಲ್ಲ ನಮಗೆ ಬೆಂದರೆ ಅಂತ ಅಂದ್ಬಿಟ್ಟು. ಇನ್ನೂ ತೆಳ್ಳಗೆ ನಾನು ಕೊನೆಗೆ ಮತ್ತೂ ತೆಳ್ಳಗೆ ಮಾಡಿದೆ. ತೆಳ್ಳಗೆ ಬರುತ್ತೆ, 1-2 ಮಾತ್ರ ತೆಳ್ಳಗೆ ಮಾಡಿದ್ದೆ ನಾನು. ತೀರಾ ಬಾಯಾರಿಕೆ ಎಂಥದ್ದು ಬೇಡ, ಇದಕ್ಕೆ ಏನೂ ಬೇಡ, ಹಾಗೆಯೇ ತಿನ್ಬೋದು. ಯಾಕಂದರೆ ಖಾರ ಮಸಾಲೆ ಎಲ್ಲ ಹಾಕಿರೋ ಕಾರಣ ತುಪ್ಪ ಹಾಕ್ಕೊಂಡು ತಿನ್ಬೋದು ಇದು ದೋಸೆನ. ನೋಡಿ, ನಾವು 1-1.5 ರೊಟ್ಟಿ ತಿನ್ನಬೇಕಿದ್ರೆ ಉಸ್ಸಪ್ಪಾಗಿಬಿಡ್ತೀವಿ. ಆಮೇಲೆ ಅರ್ಧ ರೊಟ್ಟಿ ಹಾಕ್ಕೊಂಡವನು ನನ್ನ ಮಗ. ಅಷ್ಟು ಹೆವಿಯಾಗುತ್ತೆ ಇದು. ನಿಮಗೆ ಖಾರ ಬೇಡ ಅಂತನ್ನೋರು ಬರೀ ಮೂಲಂಗಿ ಮತ್ತು ರಾಗಿ ಹಿಟ್ಟು ಉಪ್ಪು ಹಾಕ್ಕೊಂಡು ಅದನ್ನ ಇದು ಮಾಡಿ ಆನಂತರ ನೀವು ಚಟ್ನಿ ಬೇಕಾದ್ರೆ ಮಾಡ್ಬೋದು. ಇದಕ್ಕೆ ಹುಚ್ಚೆಳ್ಳು ಚಟ್ನಿ, ಗುರೆಳ್ಳು ಚಟ್ನಿ ಇದೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನೆಲಗಡಲೆ ಚಟ್ನಿ ಪುಡಿ ಎಲ್ಲ ನೋಡಿ. ಇನ್ನೊಂದು ಹೀಗೇ ಮಾಡಿದರೆ ಆಗೋಯಿತು. ಆನಂತರ ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ತುಪ್ಪ ಹಾಕ್ಕೊಂಡು 1 ರೊಟ್ಟಿ ತಿಂದರೆ ಬೇಕಾದಷ್ಟು ಆಗುತ್ತೆ, 1-1.5 ರೊಟ್ಟಿ. ಆನಂತರ ಒಂದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಬೆಳಗ್ಗೆ ನಾನು ತುಂಬ ಸಲ ತೋರಿಸಿದ್ದೀನಿ ಬೇರೆ. ಇದು ಈ ಥರ ಮಾಡೋದನ್ನು ನಾನು ತೋರಿಸಿರಲಿಲ್ಲ. ಹೆಸರು ಕಾಳು ಹಾಕಿ ಮಾಡುವಂಥದ್ದು. ಅವಲಕ್ಕಿ ನೋಡಿ, ತೆಳು ಅವಲಕ್ಕಿ, ದಪ್ಪ ಅವಲಕ್ಕಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅದಕ್ಕೆ ನಿಮಗೆ ಹೇಳಿದ್ನಲ್ಲ ಪ್ರಪೋರ್ಷನ್ ಆ ಕಡೆ ಈ ಕಡೆ ಮಾಡ್ಬೋದು. ಆನಂತರ ಮೆಂತ್ಯ ಸೊಪ್ಪು ಇಷ್ಟು ಬೇಕು ಇದು ನೋಡಿ. ಅವಲಕ್ಕಿನ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಸಾರಿನ ಪುಡಿ ಹಾಕಿ ಮಗಚಿಡಿ. ಉಪ್ಪು ಹಾಕಬೇಕಿದ್ರೆ ಬರೀ ಅವಲಕ್ಕಿಗೆ ಮಾತ್ರ ಹಾಕ್ಕೊಳ್ಳಿ. ಹೆಸರು ಕಾಳಿಗೆ ಆನಂತರ ಬೇಯಬೇಕಿದ್ರೂ ಹಾಕೋಬೋದು. ಆನಂತರ ಸ್ವಲ್ಪ ಸಾರಿನ ಪುಡಿ ಹಾಕ್ಕೊಂಡೆ ನಾನು. ಬೆಲ್ಲ ಇಷ್ಟನ್ನು ಹಾಕಿ ಅದನ್ನ ಮಗಚಿಡಿ. ಬೆಳಗಿನ ಗಡಿಬಿಡಿಗೆ ಒಂದು ಹೆಲ್ದಿ ತಿಂಡಿ ಬೇಕಂದರೆ ಈ ಥರ ಮಾಡ್ಕೊಳ್ಳಿ. ಬಟ್ ಏನು ಗೊತ್ತಾ, ಹೆಸರು ಕಾಳು ಮಾತ್ರ ಮುಂಚಿನ ಹೊತ್ತು ನೆನೆಸಿಡಬೇಕು ನಾವು. ಅದರಲ್ಲಿ ಪ್ರೋಟೀನ್ ಅಂಶ, ವಿಟಮಿನ್ ಸಿ ಅಂಶ ಜಾಸ್ತಿ ಆಗುತ್ತೆ. ನೀವು ಮೊಳಕೆ ಕಟ್ಟಿದ ಹೆಸರು ಕಾಳಾದರೂ ಹಾಕೋಬೋದು. ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅದು. ಹೆಸರು ಕಾಳು ಬೇಗ ಬೇಯೋದ್ರಿಂದ ನಿಮಗೆ ಕುಕ್ಕರಲ್ಲಿ ಇಡುವಂಥ ಅವಶ್ಯಕತೆ ಬರೋದಿಲ್ಲ. ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದರೆ ಆಗಿಬಿಡುತ್ತೆ ನೋಡಿ. ಇದನ್ನೆಲ್ಲ ಹಾಕಿ ಇದನ್ನ ಮಗಚಿಬಿಡಿ. ಖಾರ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಆನಂತರ ಮುಚ್ಚಿಟ್ಟು ಇದೊಂದು 10 ನಿಮಿಷ ಬಿಡಬೇಕು. ನೆಕ್ಸ್ಟ್ ನೋಡಿ, ಬಾಣಲಿ ತಗೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಪ್ಲಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಆನಂತರ ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಳ್ಳಿ. ಕೆಂಪು ಮೆಣಸು ಬೇಕಂದರೆ ಅಥವಾ ಕಾಯಿ ಮೆಣಸು. ನಮ್ಮನೇಲಿ ಕಾಯಿ ಮೆಣಸು ಬಾಯಿಗೆ ಸಿಕ್ಕಿದ್ರೆ ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ನಾನು ಕಾಯಿ ಮೆಣಸು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅದಕ್ಕೆ ಈ ಥರ ಕೆಂಪು ಮೆಣಸು ಹಾಕಿ ಮಾಡಿದ್ದೆ ನೋಡಿ. ಕರಿಬೇವಿನ ಸೊಪ್ಪು ಹಾಕಿ ಆನಂತರ ಬೇಕಂದರೆ ಸ್ವಲ್ಪ ಇಂಗು, ನಂತರ ನೀರು ಸಮೇತ ಹೆಸರು ಕಾಳನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ನಾವು. ಸ್ವಲ್ಪ ಮಗಚಿ ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ನೋಡಿ ಇದು ನೆಂದಿದೆ, ನೀವು ನೋಡ್ಬೋದು. ಪಕ್ಕದಲ್ಲಿ ಮೆಂತ್ಯ ಸೊಪ್ಪು ಹೆಚ್ಚಿಟ್ಟಿದ್ದು ನೀವು ಕಾಣಬಹುದು. ಇಷ್ಟು ಉದುರಾಗಿ ಬರಬೇಕು. ಹೆಸರು ಕಾಳು ಮುಕ್ಕಾಲು ವಾಸಿ ಬೆಂದ ನಂತರ ನಾವು ಅವಲಕ್ಕಿ ಹಾಕಬೇಕು. ಈಗ ಏನು ಗೊತ್ತಾ, ಒಂದು ಸ್ವಲ್ಪ ನೋಡಿ ಇದು ನೆಂದಿದೆ ಅಂತ ತೋರಿಸ್ತಾ ಇದ್ದೀನಿ, ನೀವು ಕಾಣ್ಬೋದು ನೋಡಿ. ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅದನ್ನ ನೀರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಮುಕ್ಕಾಲು ವಾಸಿಗಿಂತ ಸ್ವಲ್ಪ ಜಾಸ್ತಿನೇ ಬೆಂದಿರಬೇಕು, ನುರಿಬೇಕದು. ಆನಂತರ ಅವಲಕ್ಕಿ ಹಾಕಿ ಮಗಚಿದ್ರೆ ಆಗೋಯ್ತು. ನಿಮಗೆ ಬೇಕು ಅಂತ ಕಂಡ್ರೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬೋದು. ನಾನು ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಮೇಲಿಂದ ತೆಂಗಿನಕಾಯಿ ತುಪ್ಪನ ಹಾಕಿದೆ. ಆ್ಯಕ್ಚುಲಿ
ಇದು ಮೆಂತ್ಯ ಸೊಪ್ಪೆಲ್ಲ ಹಾಕಿದ ಕಾರಣ ತೆಂಗಿನಕಾಯಿ ಬೇಡ ಅಂತ ಅನ್ನಿಸ್ತು. ನಿಮ್ಮ ಇಷ್ಟ, ನೀವು ಹೇಗೆ ಬೇಕಾದರೂ ಮಾಡ್ಬೋದು. ನಿಂಬೆಹಣ್ಣು ಬೇಕಾದ್ರೂ ನಿಂಬೆಹಣ್ಣು ಅದನ್ನ ಹಿಂಡ್ಕೊಳ್ಳಿ, ಕೊನೆಗೆ ಮಿಕ್ಸ್ ಮಾಡಿಕೊಂಡು ಈಗ ಬೇಯಕ್ಕೆ ಬಿಟ್ಬಿಡಿ ಅದನ್ನ ಒಂದು 5 ನಿಮಿಷ ಏನು ಬೇಡ, ಒಂದು 2 ನಿಮಿಷ ಬೆಂದರೆ ಸಾಕಾಗುತ್ತೆ. ಇದೆಲ್ಲ ಹಾಕಿದ ನಂತರ ನೋಡಿ ಇದು ಆಗಿಬಿಡ್ತು. ಹೇಗಾಯಿತು ಅಂತ ಹೇಳಿ ಇವತ್ತಿನ ವಿಡಿಯೋ. ನೋಡಿ ಹೆಸರು ಕಾಳು ಕೂಡ ಬೆಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬಿಡಿ. ಗಡಿಬಿಡಿ ಆಗೋವರಿಗೆ ನೋಡಿ ಈ ಥರ ತಿಂಡಿ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ನಾನು ತುಪ್ಪ ಹಾಕ್ಕೊಂಡು, ಅವಲಕ್ಕಿಗೆ ಯಾವತ್ತು ಬೇಗ ಕರಗೋ ಕಾರಣ ಶುಗರ್ ಲೆವೆಲ್ ಒಂದೇ ಸಲಕ್ಕೆ ಜಾಸ್ತಿ ಆಗೋರು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇಷ್ಟು ಉದ್ರಾಗಿ ಬಂದಿದೆ, ನೋಡಿದರೆ ಹೆವಿ ಆಗುತ್ತೆ.